ಎಲ್ಲೋಗಿದ್ರಿ ಆಂಟಿ? ಹಾಂ ಅಣ್ಣ ನಿಧಾನಕ್ಕೆ ಬರ್ತಾರೆ, ಬಿಟ್ಬಿಟ್ಟು ಬರ್ತೀನಿ. ಊಟ ಮಾಡಿದ್ರ ಇಲ್ವಾ? ಆಯ್ತಾ? ಹಾಂ ಹಾಂ ಹೌದೌದೌದೌದು ಹೌದು. ಒಬ್ಬೊಬ್ರಿಗೆ ಒಂದೊಂದು ಥರ ಕಷ್ಟ ಪಾಪ, ಏನು ಮಾಡ್ತಾರೆ ಅಷ್ಟೇ. ಏನೋ ಒಟ್ಟಿನಲ್ಲಿ ಬೆಂಗಳೂರಲ್ಲಿ ಜೀವನ ಸಾಗಿಸ್ಬೇಕಂದ್ರೆ ಒಂದು 2 ಕಾಸು ದುಡಿಲೇಬೇಕು. ಸ್ವಂತ ನಾವು ಇದು ಮಾಡ್ಕೋತೀವಿ ಅಂದರೆ ಆಗಲ್ಲ. ಜಮೀನು ಹೌದು, ಬಟ್ ಆದರೂ ನೀವು ಗ್ರೇಟ್ ಬಿಡ್ರಿ. ಬೆಂಗಳೂರಿಗೆ ಬಂದು ಸಂಪಾದನೆ ಮಾಡಿ ತಿಂತಾ ಇದ್ದೀರಾ ಅಂದರೆ ಗ್ರೇಟೇ ಬಿಡಿ. ಆಡ್ಬೇಕಷ್ಟೇ.